ತಮ್ಮ ಕ್ಷೇತ್ರವೂ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ನೀಡ್ತಾ ಇರುವಂಥ ಒಂದು 2 ಹೊತ್ತಿನ ಊಟ ಬಿಟ್ಟರೆ ಬಹುಶಃ ನಮ್ಮ ಸರ್ಕಾರದ ಇದರಿಂದ ಆ ಕೂಲಿ ಕಾರ್ಮಿಕರಿಗಾಗಲಿ ಇವರಿಗಾಗಲಿ ಯಾವುದೇ ರೀತಿಯಾದ ಪ್ಯಾಕೇಜ್ಗಳನ್ನು ಕಾಣ್ತಾ ಇಲ್ಲ ನನಗೆ. ಅಂದರೆ ಆ ಬೀದಿಯಲ್ಲಿ ಇರುವಂಥವರಿಗೆ ಒಂದು ಅನ್ನವನ್ನು ಕೊಡುವಂಥ ಕೆಲಸಗಳನ್ನಾದರೂ ಮಾಡಬೇಕು. ಎಲ್ಲಿವರೆಗೆ ಮಾಡ್ತಾರೆ ಸಂಘ ಸಂಸ್ಥೆಗಳು, ಎಲ್ಲಿವರೆಗೆ ಮಾಡಬಹುದು? ಇದೆಲ್ಲ ಸರ್ಕಾರಕ್ಕೆ ವರದಾನ. ಸರ್ಕಾರ ಮಾಡಬೇಕಾದಂಥ ಕೆಲಸಗಳನ್ನು ಈ ಸಂಘ ಸಂಸ್ಥೆಗಳು ಮಾಡ್ತಾ ಇದೆ. ಹಾಗೆ ಅಂತ ಹೇಳಿ ಎಲ್ಲ ಸಂಘ ಸಂಸ್ಥೆಗಳ ಮೇಲೆ ಹೊರೆ ಹಾಕಿ ಸರ್ಕಾರ ಸುಮ್ಮನೆ ಕೂತ್ಕೊಳ್ಳೋದ್ರಲ್ಲೂ ಕೂಡ ಅರ್ಥ ಇಲ್ಲ. ಈ ಸಂಘ ಸಂಸ್ಥೆಗಳು ಎಷ್ಟು ದಿವಸದವರೆಗೆ ಇದನ್ನು ಮುಂದುವರಿಸಿಕೊಂಡು ಹೋಗ್ಬೋದು, ಸರ್ಕಾರ ಯೋಚನೆ ಮಾಡಬೇಕಾಗುತ್ತೆ. ನಮ್ಮ ನಾಯಕರುಗಳು ಇರ್ತಾರೆ, ನಮ್ಮ ರಾಜಕೀಯ, ನಿಮ್ಮ ಯಾರು ಬೇಕಾದ್ರೆ ಯಾವ ಪಾರ್ಟಿಯವರು ಆಗಿರ್ಬೋದು, ತಮ್ಮ ರಾಜಕೀಯಗಳನ್ನು ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ನೀವು ಬಳಸ್ಕೊಳ್ಬೇಡಿ. ಕರೆಕ್ಟ್. ಜನಗಳ ಕಲ್ಯಾಣ, ಜನಗಳ ಸೇವೆಯನ್ನು ಮಾಡಲಿಕ್ಕೆ ನಿಮ್ಮನ್ನು ಆರಿಸಿ ಕಳಿಸಿರುವಂಥದ್ದು ಜನಗಳ ಸೇವೆ ಮಾಡಲಿಕ್ಕೋಸ್ಕರ. ಇದನ್ನು ನಾವು ಮರಿಬಾರ್ದು. ನಮ್ಮ ಪಕ್ಷ ಇರುತ್ತೆ, ಪಕ್ಷದಕ್ಕೆ ನಾವು ನಿಷ್ಠೆಯಿಂದ ಇರುವಂಥದ್ದು ಧರ್ಮ. ಹಾಗೆಂತ ಹೇಳಿ ಪಕ್ಷ ಎಲ್ಲಿ ಎಡವುತ್ತೆ ಆ ಸಮಯದಲ್ಲಿ ಬಡವರಿಗೆ ತೊಂದರೆ ಆಗುವಂಥದ್ದಿದ್ರೆ ಖಂಡಿತವಾಗ್ಲೂ ಎಚ್ಚರಿಸುವಂಥ ಕೆಲಸ ಕೂಡ ನಮ್ಮ ಶಾಸಕರಿಗಾಗಿರ್ಬೋದು ಅಥವಾ ಸಂಸದರಿಗಾಗಿರ್ಬೋದು ಖಂಡಿತ ಇದೆ ಅಂತ ನಾನು ಹೇಳಲಿಕ್ಕೆ